ಶ್ರೀ ಕೃಷ್ಣನ ಬಾಲ್ಯದ ತುಂಟಾಟ ಇಂದಿಗೂ ಕೂಡ ಈ ಭೂಲೋಕದಲ್ಲಿ ಜನಜನಿತವಾಗಿದೆ. ಗೋವುಗಳನ್ನು ಕಾಯುವ ಗೊಲ್ಲನು, ಧರ್ಮ ಸಂದೇಶವನ್ನು ಸಾರಿ ಈ ಜಗಕ್ಕೆ ಬೆಳಕ ನೀಡಿದವನು. ಅಂತಹ ಶ್ರೀಕೃಷ್ಣ ದೇವಕಿ ಮತ್ತು ವಸುದೇವನ ಕಂದನಾದ್ರೂ ಅಪ್ಪ ಅಮ್ಮ ಎಂದು ಕರೆದು ಆಡಿದ್ದು ಯಶೋಧಾನಂದರ ಮಡಿಲಿನಲ್ಲಿ. ಯಶೋದೆ ಕೃಷ್ಣರ ಮುದ್ದಾದ ತುಂಟಾಟಗಳನ್ನು ಜನರ ಮುಂದಿಡುವ ಪ್ರಯತ್ನವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ದೈಜುವಳ್ ವಾಹಿನಿಯು ಯಶೋದೆ ಕೃಷ್ಣ ಎಂಬ ವಿನೂತನ ಸ್ಪರ್ಧೆಯನ್ನು ಆಯೋಜಿಸಿತ್ತು. ಮಾನಸ ವಾಟರ್ ಪಾರ್ಕ್ ಮಂಗಳೂರು ಪ್ರಾಯೋಜಕತ್ವದ ಈ ಸ್ಪರ್ಧೆಗೆ ಅಭೂತಪೂರ್ವ ಸ್ಪಂದನೆ ಕೂಡ ದೊರಕಿತ್ತು. ಮುದ್ದಾದ ಪುಟಾಣಿಗಳ ತುಂಟಾಟದಲ್ಲಿ ಎಲ್ಲಾ ವಿಡಿಯೋಗಳು ಕೂಡ ಸುಂದರವಾಗಿದ್ರು ವಿಜೇತರಾಗುವವರು ಒಬ್ಬರು ಮಾತ್ರ. ದೈಜುವಳ್ ವಾಹಿನಿ ಪ್ರಸ್ತುತಿಯ ಯಶೋದೆ ಕೃಷ್ಣ 2024ರ ಸ್ಪರ್ಧೆಯಲ್ಲಿ ವಿಜೇತರಾದವರು ಉಜಿರೆಯ ರಿಧ್ವಿ ಆರ್ಡಿ ಹಾಗೂ ಭಕ್ತಿ ಜಿ. ಇವರಲ್ಲಿ ಶ್ರೀಕೃಷ್ಣನಾಗಿ ರಿಧ್ವಿ, ಯಶೋಧೆಯಾಗಿ ಭಕ್ತಿ ಕಾಣಿಸಿಕೊಂಡಿದ್ದಾರೆ. ಅವರ ಮುದ್ದಾದ ವಿಡಿಯೋವನ್ನು ನೋಡೋಣ ಬನ್ನಿ. ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ, ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ. ಒಂದೇ ತೆರನಾದ ಹೂವಿನ ಮಧ್ಯೆ ಸುಂದರ ಹೂವೊಂದನ್ನು ಆಯ್ದುಕೊಳ್ಳುವುದು ಎಷ್ಟು ಕಷ್ಟವೋ ಅದೇ ರೀತಿ ಅತ್ಯಂತ ಆಕರ್ಷಕ ಯಶೋದೆ ಕೃಷ್ಣ ವಿಡಿಯೋ ಸ್ಪರ್ಧೆಯಲ್ಲಿ ಫಲಿತಾಂಶ ನೀಡುವುದು ಸಹ ತುಸು ಕಷ್ಟವೇ ಆಗಿತ್ತು. ಅಂತಿಮವಾಗಿ ಕೃಷ್ಣ ಯಶೋಧೆಯರ ನಟನೆ, ವಿಡಿಯೋ ಕ್ಲಾರಿಟಿ, ಕ್ರಿಯೇಟಿವಿಟಿ, ಕ್ಯಾಮರಾ ಹೀಗೆ ಹಲವಾರು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಗೈದ ತೀರ್ಪುಗಾರರು ಫಲಿತಾಂಶವನ್ನು ನೀಡಿದ್ದಾರೆ. ವಿಜೇತರ ಜೊತೆಗೆ ತೀರ್ಪುಗಾರರ ಆಯ್ಕೆಯ 5 ವಿಡಿಯೋಗಳು ಇದೀಗ ನಿಮ್ಮ ಮುಂದೆ. बड़ा नटखट है रे कृष्ण कन्हैया, का करे यशोदा मैया, बड़ा नटखट है रे कृष्ण कन्हैया, का करे यशोदा
नटखट है रे कृष्ण कन्हैया ना करे यशोदा मैया हो बड़ा नटखट है रे। मुकुंदा मुकुंदा कृष्णा मुकुंदा मुकुंदा मुझे दान में दे वृंदा विरिंदा विरिंदा। मुकुंदा मुकुंदा कृष्णा मुकुंदा मुकुंदा मुझे दान में दे वृंदा विरिंदा विरिंदा। मटकी से माखन फिर से चुरा गोपियों का विरहा तू आके मिटा। मुकुंदा मुकुंदा कृष्णा मुकुंदा मुकुंदा मुझे दान में दे वृंदा विरिंदा विरिंदा। मैं कठपुतली डोर तेरे साथ कुछ भी नहीं है अब मेरे हाथ। मुकुंदा मुकुंदा कृष्णा मुकुंदा मुकुंदा मुझे दान में दे वृंदा विरिंदा विरिंदा।
കൃഷ്ണനാട്ടം കളി തീർന്നുവല്ലോ. ബ്രാഹ്മമുഹൂർത്തത്തിലുണർന്നതല്ലേ കണ്ണ, രാവേറെയായെന്റെ ശ്യാമവർണ്ണ. പലരുടെ പരിഭവം കേട്ടെന്റെ കണ്ണാ, നീ പകലൊന്നും ഉറങ്ങാതിരുന്നതല്ലേ, പകലൊന്നും ഉറങ്ങാതിരുന്നതല്ലേ. ಎಲ್ಲವೂ ಕೂಡ ಒಂದಕ್ಕೊಂದು ಭಿನ್ನ ವಿಭಿನ್ನ. ದೈಜುವಳು ವಾಹಿನಿ ಪ್ರಸ್ತುತಿಯ ಮಾನಸ ವಾಟರ್ ಪಾರ್ಕ್ ಮಂಗಳೂರು ಪ್ರಾಯೋಜಕತ್ವದ ಯಶೋಧೆ ಕೃಷ್ಣ 2024 ಸ್ಪರ್ಧೆಯ ಫಲಿತಾಂಶವನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಡೆಸಿದ್ದೇವೆ ಎಂಬ ಹೆಮ್ಮೆ ನಮಗಿದೆ. ಈ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದ ಪುಟಾಣಿಗಳಾದ ರಿದ್ವಿ ಆರ್ಡಿ ಮತ್ತು ಭಕ್ತಿ ಜಿ ಇವರಿಗೆ ತುಂಬ ಹೃದಯದ ಅಭಿನಂದನೆಗಳು. ತೀರ್ಪುಗಾರರ ಮೆಚ್ಚುಗೆಗೆ ಪಾತ್ರರಾದ ಹಾಗೂ ಭಾಗವಹಿಸಿದ ಎಲ್ಲಾ ಸ್ಪರ್ಧಾಳುಗಳಿಗೆ, ಪುಟಾಣಿಗಳಿಗೆ ಅಭಿನಂದನೆಗಳು.